ನನಗೆ ನೆನಪಿದೆ ಚಿನ್ನಸ್ವಾಮಿಲಿ KCC ಕ್ರಿಕೆಟ್ ಆಡಿಸಿದ್ರು. ಸ್ಟ್ರೈಕಲ್ಲಿ ಸೇವಕ್ ಸರ್ ಇದ್ದಾರೆ, ವೀರೇಂದ್ರ ಸೇವಕ್ ಅವರಿದ್ದಾರೆ, ನಾನು ಸ್ಟ್ರೈಕಲ್ಲಿ ಸುದೀಪ್ ಸರ್ ಇದ್ದಾರೆ. ಅವ್ರಿಗೆ ಅಂದರೆ ಒಂದು ಕಡೆ ನಮ್ಮ ಕನ್ನಡದ ಸೂಪರ್ ಸ್ಟಾರ್, ಇನ್ನೊಂದು ಕಡೆ ವರ್ಲ್ಡ್ ಸೂಪರ್ ಸ್ಟಾರ್ ಕ್ರಿಕೆಟಲ್ಲಿ ನಮ್ಮ ಸೇವಕ್ ಅವರು. ಅವರಿಬ್ಬರು ಆಡ್ತಾಯಿದ್ದು, ನಾನು ಕವರ್ ಸೆಲ್ ಫೀಲ್ಡಿಂಗಲ್ಲಿದ್ದೀನಿ ಸರ್. ಏನು ಅಂದರೆ ನಾವು ಚಿನ್ನಸ್ವಾಮಿನ ನೋಡೇ ಇರಲಿಲ್ಲ ಅಂಥದ್ರಲ್ಲಿ ಅವತ್ತು ಅವರಿಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ಬ್ಯಾಟಿಂಗ್ ಆಡ್ತಿದ್ರೆ ನಾವು ಕವರ್ಸಲ್ಲಿ ಫೀಲ್ಡಿಂಗಲ್ಲಿದ್ದೀವಿ ಅಂದರೆ ಅದು ಮರೆಯೋಕ್ಕಾಗದಿರೋ ಅಂಥ ಇನ್ಸಿಡೆಂಟು. ಅದು ಎಸ್ಪೆಷಲಿ ಕವರ್ಸಲ್ಲಿ ಒಂದು ನಮ್ಮ ಸೇವಕ್ ಸರ್ 4 ಹೊಡಿತಾರೆ, ಹಿಂಗಣ್ಣು ಅಷ್ಟರಲ್ಲಿ ಬಾಲ್ ರೊಪ್ ಅಂತ ಪಾಸ್ ಆಗುತ್ತೆ, ನನ್ನ ಕೈ ಇಡೋಕ್ಕೆ ಹೋಗಿಲ್ಲ. ಸೊ ಆ ಥರದ್ದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ ಪರ್ಟಿಕ್ಯುಲರ್ ಆ 2 ಡೇಸ್ ನಾವೇನು ಕ್ರಿಕೆಟ್ ಆಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ. ನೀವು ಇವಾಗಲೂ ಕೂಡ ಈಗ ನೋಡಿ ಇಂಟರ್ವ್ಯೂ ಮುಗಿಸ್ಕೊಂಡು ನಾಳೆ ಆ್ಯಕ್ಚುಲಿ ಮ್ಯಾಚ್ ಇದೆ, ಮತ್ತೆ ಸುದೀಪ್ ಸರ್ ಅರೇಂಜ್ ಮಾಡಿದ್ದಾರೆ. ಸೊ ಕ್ರಿಕೆಟ್ ಅಂತ ಬಂದರೆ ಫಸ್ಟ್ ಅವ್ರು ನೆನಪಾಗ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ನೀವು ಆ ಕ್ರಿಕೆಟ್ ಟೀಮ್ಗೆ ಸೆಲೆಕ್ಟ್ ಆಗಿದ ಒಂದು ಫಸ್ಟ್ ನೆನಪುಗಳನ್ನು ಹೇಳ್ಸ್ಕೋಬೋದು ಸರ್? ಅಂಥ ದೊಡ್ಡ ಪ್ರೊಫೆಷ್ನಲ್ ಕ್ರಿಕೆಟರ್ ಏನಲ್ಲ ನಾನು, ಲೈಕ್ ಟೆನ್ನಿಸ್ ಬಾಲ್ ಕ್ರಿಕೆಟರ್ ಅಷ್ಟೇ. ಒಂದು ಚಾನಲಲ್ಲಿ ಬಾಕ್ಸ್ ಕ್ರಿಕೆಟ್ ಲೀಗ್ ಅಂತ ಮಾಡಿದ್ರು. ಸೊ ಅಲ್ಲಿ ನಮ್ಮ ದಿನಕರ್ ತುಬ್ದಿಕ್ ದರ್ಶನ್ ಸರ್ ಬ್ರದರ್ ದಿನಕರ್ ಸರು ಅವ್ರ ಟೀಮ್ಗೆ ನನ್ನ ಸೆಲೆಕ್ಟ್ ಮಾಡಿದರು. ಅವ್ರ ಜೊತೆ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ಸೊ ಒಳ್ಳೆ ಪ್ಲೇಯರ್ ಅಂತ ಸೆಲೆಕ್ಟ್ ಮಾಡಿದರು. ತುಂಬ ಚೆನ್ನಾಗಿ ಆಡಿ ಫೈನಲ್ಗೆ ಬಂದಿದ್ವಿ ನಾವು. ಸೊ ಅದಾದ ತಕ್ಷಣ ಇಮಿಡಿಯೇಟ್ ನೆಕ್ಸ್ಟ್ ನಮ್ಮ ಸುದೀಪ್ ಸರು KCC ಅಂತ ಒಂದು ದೊಡ್ಡ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿದ್ರು. ಅಂದರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಎಲ್ಲ ಬಂದು, ಸೆಹ್ವಾಗ್ ಅವರು, ಗಿಬ್ಸ್ ಇವರೆಲ್ಲ ಬಂದು ಕ್ರಿಕೆಟ್ ಆಡಿದ್ರು. ದಿನಕರ್ ಸರ್ ನನ್ನ ಕ್ರಿಕೆಟ್ ನೋಡಿದ್ರಲ್ಲ, ಅವ್ರು ಕರ್ಕೊಂಡೋಗಿ ಸುದೀಪ್ ಸರ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸರ್ ಒಳ್ಳೆ ಪ್ಲೇಯರು ನೋಡಿ ಹಾಕೊಬೋದು ಅಂತ. ಅಂದರೆ KCC ಈಸ್ ನಥಿಂಗ್ ಬಟ್ ಬೇಸಿಕಲಿ ಕನ್ನಡ ಆ್ಯಕ್ಟರ್ಸ್ ಅಥವಾ ನಮ್ಮ ತುಳುನಾಡು ಕನ್ನಡ ಈ ಥರ ಪರ್ಫೆಕ್ಟ್ ಆಕ್ಟ್ರ್ಗಳು. ಇಟ್ಸ್ ಲೈಕ್ ಅದೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು. ಅಂದರೆ ಹೀರೋ ಆಗಿದ್ದರೆ ಇಷ್ಟು ಸಿನಿಮಾ ಮಾಡಿರಬೇಕು, ಸಪೋರ್ಟಿಂಗ್ ಆ್ಯಕ್ಟ್ ಇದ್ದರೆ ಇಷ್ಟು ಸಿನಿಮಾ ಮಾಡಿರಬೇಕು ಅಂತ. ಸೊ ನಂದು ಒಂದು 2-3 ಸಿನಿಮಾ ಬಂದಿದ್ದರಿಂದ ಪ್ರೊಫೈಲ್ಗೆ ಆ್ಯಡ್ ಆಯಿತು. ಜೊತೆಗೆ ದಿನಕರ್ ಸರ್ ಒಳ್ಳೆ ಪ್ಲೇಯರ್ ಅಂತ ಪರಿಚಯ ಮಾಡಿಸಿದ್ರು. ಸೊ ಹಂಗಾಗಿ ಸುದೀಪ್ ಸರ್ ಟೀಮಲ್ಲಿ ಜಾಯ್ನ್ ಆದ್ವಿ. ಇವತ್ತಿಗೂ ಪ್ರೀತಿಯಿಂದ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇರ್ತಾರೆ, ಪರ್ಸ್ನಲಿ ಕರೀತಾರೆ, ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ಎಲ್ಲ ಕ್ರಿಕೆಟ್ ಆಡಿಸ್ತಾರೆ. ಲೈಕ್ ಅಂದರೆ ಅವರೆಲ್ಲ ನಮಗೆ ಅಣ್ಣಂದಿರ ಸ್ಥಾನದಲ್ಲಿರೋರು. ಅವ್ರು ನಮ್ಮನ್ನು ಪ್ರೀತಿಯಿಂದ ಕರೆದು ಕ್ರಿಕೆಟ್ ಆಡಿಸ್ತಾರಲ್ಲ, ಅದಕ್ಕಿಂತ ಇನ್ನೇನು ಬೇಕು. ಈಗ ರಾಜ್ ಕಪ್ ಫೈನಲ್ಸ್ಗೆ ಹೋಗಿದ್ದೀವಿ. ಸೊ ಎಕ್ಸ್ಪೆಕ್ಟಿಂಗ್ ಲೈಕ್ ಫೈನಲ್ಸ್ ಗೆಲ್ತೀವಿ ಅಂತ. ನಿಮ್ಮ ಸುದೀಪ್ ಸರ್ ಅವರ ಒಡನಾಟದ ಬಗ್ಗೆ, ಅವ್ರ ಜೊತೆ ಕಳೆದಂಥ ಕ್ಷಣಗಳನ್ನು, ಒಂದು ಸ್ಪೆಷಲ್ ಮೂಮೆಂಟನ್ನು ನೆನೆಸ್ಕೊಳ್ಳೋದಾದರೆ ಸರ್? ನಂಗೆ ನೆನಪಿದೆ. ಅಂದರೆ ಅದೇ ಕ್ರಿಕೆಟ್ ಬರೋದಕ್ಕಿಂತ ಮುಂಚೆ ಆ್ಯಸ್ ಎ ಫ್ಯಾನ್ ಬಾಯ್ ಆಗಿ ನಾವು ಮೀಟ್ ಮಾಡ್ತಾಯಿದ್ವಿ. ನಾವು ಕಾಲೇಜ್ ಡೇಸಲ್ಲಿದ್ದಾಗ ಅವರ ಫ್ಯಾನ್, ನಮ್ಮ ಫ್ರೆಂಡ್ಸ್ಗಳು ಸುಮಾರು ಜನ ಅವ್ರ ಫ್ಯಾನ್ಸ್ ಅಸೋಸಿಯೇಷನಲ್ಲಿ ಇರ್ತಾರೆ. ಜೊತೆಗೆ ಆಬ್ವಿಯಸ್ಲಿ ನಾವು ಕೂಡ ಫ್ಯಾನ್ಸ್ ಅವ್ರಿಗೆ. ಅದಾದಮೇಲೆ ಇಂಡಸ್ಟ್ರಿಗೆ ಬಂದಮೇಲೆ ಅವ್ರು ಕ್ರಿಕೆಟ್ ಅಂತ ಹೇಳಿ ಅವ್ರ ಟೀಮಿಗೆ ಜಾಯ್ನ್ ಆದಾಗ ನಮಗೊಂದು ಇರುತ್ತೆ ನಮಗೆ. ಅಂದರೆ ಸ್ಟಾರ್ಸ್ ಅಥವಾ ಎಸ್ಪೆಷಲಿ ಸುದೀಪ್ ಸರ್ ಸೀರಿಯಸ್ ಆಗಿರ್ತಾರಲ್ಲ ಯಾವಾಗಲೂ, ಹೆಂಗಪ್ಪ ಮಾತಾಡ್ಸೋದು ಹಂಗೆ ಅಂತ. ಬಟ್ ಒನ್ಸ್ ಅವ್ರ ಜೊತೆ ಹೋದಾಗ, ಅವ್ರ ಹತ್ರದಲ್ಲಿದ್ದಾಗ ಲೈಕ್ ಈಸ್ ವೆರಿ ಸ್ವೀಟ್ ಪರ್ಸನ್. ಒಂದು ಒಳ್ಳೆ ಮೆಮೊರಿ ಅಂತ ಹೇಳಿದ್ರೆ, ನಾನು ಇನ್ನೂ ಅವಾಗ ಲೈಕ್ ಪ್ಲೇಯಿಂಗ್ 11 ಅವಾಗ ತಾನೇ ಪ್ಲೇಯಿಂಗ್ 11ಗೆ ಹಾಕ್ಕೊಂಡಿದ್ರು. ನಾನು ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ನ ತುಂಬ ಚೆನ್ನಾಗಿ ಕಟ್ಟಾಕ್ತೀನಿ ನಾನು. ಅಂದರೆ ಲೈಕ್ 2-3 ರನ್ಸ್ಗೆ ನಾನು ಓವರ್ ಹಿಡಿದ್ಬಿಟ್ಟು ಅವ್ರನ್ನ ನನ್ನ ಸ್ಲೋ ಬಾಲ್ಸಲ್ಲಿ ನಾನು ಔಟ್ ಮಾಡ್ತೀನಿ. ಎಷ್ಟು ಖುಷಿಯಿಂದ ಬಂದು ಹಗ್ ಮಾಡಿಕೊಂಡ್ರು ಅಂದರೆ ಲೈಕ್ ತುಂಬ ಕ್ರೂಷಿಯಲ್ ವಿಕೆಟ್ ಅದು. ಅವತ್ತಿಂದ ನಾನು ರೆಗ್ಯುಲರ್ ಅವರು ಟೀಮಲ್ಲಿದ್ದಾಗ ಬೌಲಿಂಗ್ ಮಾಡಿಸ್ತಾರೆ ನನ್ನ ಕೈಲಿ. ಆಮೇಲೆ ಯಾವುದಾದ್ರೂ ಸಿನಿಮಾಗಳಿದ್ರೆ ಸಪೋರ್ಟ್ ಮಾಡ್ತಾರೆ, ನಮಗೆ ಬೆನ್ನು ತಟ್ತಾರೆ. ತುಂಬ ಒಳ್ಳೊಳ್ಳೆ ಮೆಮರೀಸ್ಗಳಿದೆ ಸುದೀಪ್ ಸರ್. ಆಮೇಲೆ ನಾನು ಕೂಡ ವಿಕ್ರಾಂತ್ ರೋಣಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ ಆ್ಯಕ್ಚುಲಿ. ಸೊ ಇನ್ನೂ ತುಂಬ ಇದೆ ಕೆಲಸ ಮಾಡೋದು ಅವ್ರ ಜೊತೆ. ನಾನು ಅದೇ ಹೇಳಿದ್ನಲ್ಲ, ನನಗೆ ಆ್ಯಕ್ಚುಲಿ ನೆನ್ನೆ ಮಂಗಳೂರು ಬರೋಕ್ಕಿಂತ ಬಿಫೋರ್ ಆಫೀಸಲ್ಲಿ ನನಗೆ ಒಂದು ಸ್ಟ್ರೆಚ್ ಫೈನಲ್ ಔಟ್ಪುಟ್ ಸಿನಿಮಾ ತೋರಿಸಿದ್ರು. ಅದಕ್ಕಿಂತ ಬಿಫೋರ್ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಇತ್ತು. ಬಟ್ ಆ ಇಡೀ ಸಿನಿಮಾ ನೋಡಿದ್ದಾದಮೇಲೆ ನನಗೆ ಇನ್ನೂ ತುಂಬ ಜಾಸ್ತಿ ಪ್ರಮೋಷನ್ ಮಾಡಬೇಕು ಅಂತ ಅನಿಸ್ತಿದೆ. ಅಂದರೆ ಅಷ್ಟು ಕಾನ್ಫಿಡೆಂಟ್ ಬಂದಿದೆ ನನಗೀಗ. ಓವರಾಲ್ ಸಿನಿಮಾ ಕಂಪ್ಲೀಟ್ ನಿಮಗೆ ಎಡ್ಜ್ ಆಫ್ ದಿ ಸೀಟಲ್ಲಿ ಕೂರಿಸುತ್ತೆ. ಅಂದರೆ ಅಷ್ಟು ಕ್ಲಾರಿಟಿ, ಅಷ್ಟು ಕ್ವಾಲಿಟಿ, ಅಷ್ಟು ತುಂಬ ಚೆನ್ನಾಗಿ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟೇ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಸಿನಿಮಾನ. ಇನ್ಮೇಲೆ ಆಫ್ಕೋರ್ಸ್ ಆರ್ಟಿಸ್ಟ್ಗಳಂತ ಬಂದಾಗ ಎಲ್ಲ ಪ್ರೊಫೆಷನಲ್ ಆರ್ಟಿಸ್ಟ್ಗಳನ್ನ ಇವರು ಸೆಲೆಕ್ಟ್ ಮಾಡಿರೋದು. ನನ್ನ ಕ್ಯಾರೆಕ್ಟ್ರು ಅಂತ ಬಂದಾಗ ನಾನು ಹೇಳಿದ್ನಲ್ಲ, ಯೂತ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ನನ್ನ ಕ್ಯಾರೆಕ್ಟ್ರು. ಓವರಾಲ್ ಚೇಸ್ ಸಿನಿಮಾ ಐ ಥಿಂಕ್ ಒಂದು ಥ್ರಿಲ್ಲರ್ ಜಾನರ್ ಸಸ್ಪೆನ್ಸ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಖಂಡಿತ ಪೈಸಾ ವಸೂಲ್ ಸಿನಿಮಾ ಆಗುತ್ತೆ. ಸೊ ಇವಾಗ ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಮುಂಚೆಯಿಂದನೂ ಬಂದಿದೆ, ಇವಾಗ ಸ್ವಲ್ಪ ಜಾಸ್ತಿ ಓಡ್ತಾ ಇದೆ ಕನ್ನಡ ಸಿನಿಮಾಗಳು, ಜನ ಬರ್ತಾ ಇದ್ದಾರೆ. ಚೇಸ್ ಸಿನಿಮಾಗೆ ಬನ್ನಿ ಎಲ್ಲರೂ. ಒಂದು ಒಳ್ಳೆ ತಂಡ, ಒಂದು ಮಂಗಳೂರು ತಂಡ, ನಮ್ಮ ವಿಲೋಕ್ ಶೆಟ್ಟಿಯವರು, ಮನೋಹರ್ ಸರು ಒಂದು ಸಿನಿಮಾನ ನಮ್ಮನ್ನೆಲ್ಲ ಎಲ್ಲ ರೀಜನಲ್ಲಿರೋ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವ್ರನ್ನ ಗೆಲ್ಲಿಸಿ, ನಮ್ಮನ್ನು ಗೆಲ್ಲಿಸಿ ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಕೇಳ್ತೀನಿ.